ಮಕ್ಕಿಮನೆ ಕಲಾವೃಂದ ಮಂಗಳೂರು ವತಿಯಿಂದ ನಿನ್ನೆ ಆನ್ಲೈನ್ ಮೂಲಕ ಶ್ರೀರಾಮನವಮಿಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಮೂಡಬಿದ್ರೆ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದರು. ಇಸ್ಕಾನ್ ಆರ್ಯ ಸಮಾಜ ರಸ್ತೆ ಮಂಗಳೂರು ಇದರ ರಾಧಾ ವಲ್ಲಭ ದಾಸ್, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಗಣೇಶ್ ಕಾರ್ನಿಕ್, ಕಹಳೆ ನ್ಯೂಸ್ನ ಚಾನೆಲ್ ಮುಖ್ಯಸ್ಥರಾದ ಶ್ಯಾಮ್ ಸುದರ್ಶನ್ ಭಟ್ ಪುತ್ತೂರು, ಯುವ ಪ್ರತಿಭೆ ಭಾವನಾ ಆರ್ ಗೌಡ ಶಿವಮೊಗ್ಗ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶ್ರೀರಾಮನ ಬಗ್ಗೆ ಉತ್ತಮ ವಿಚಾರಗಳನ್ನು ತಿಳಿಸಿದರು. ಆನ್ಲೈನ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಸುದೇಶ್ ಜೈನ್ ಮಕ್ಕಿಮನೆ ಉಪಸ್ಥಿತರಿದ್ದರು.